ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೈತಿಕ ಗೂಂಡಾಗಿರಿ ಪ್ರಕರಣಗಳು ಹೆಚ್ಚುತ್ತಾ ಇದ್ದು, ಈ ಕುರಿತು ಪ್ರತಿಪಕ್ಷಗಳು ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಾಸ್ತಾವಿಕವಾಗಿ ಚರ್ಚಿಸಬೇಕು ಹಾಗೂ ಪೊಲೀಸರು ಇಂತಹ ಘಟನೆಗಳ ಬಗ್ಗೆ ನಿಷ್ಪಕ್ಷಪಾತ ಕ್ರಮವನ್ನು ಕೈಗೊಳ್ಳಬೇಕೆಂದು ಎಸ್ಡಿಪಿಐ ಒತ್ತಾಯವನ್ನು ಮಾಡಿದೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಅವರು ಇಂದು ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅನೈತಿಕ ಗೂಂಡಾಗಿರಿ ಪ್ರಕರಣಗಳನ್ನು ಎಸ್ಡಿಪಿಐ ಖಂಡಿಸುತ್ತದೆ. ರಾಜ್ಯದಲ್ಲಿ ಇಂತಹ 31 ಪ್ರಕರಣಗಳು ನಡೆದಿವೆ ಎಂಬುದಾಗಿ ಗೃಹ ಸಚಿವರೇ ಅಧಿಕೃತವಾಗಿ ಮಾಹಿತಿಯನ್ನು ನೀಡುತ್ತಾರೆ. ಈ ಘಟನೆಗಳ ಹೊಣೆಯನ್ನ ರಾಜ್ಯ ಸರ್ಕಾರ ಹೊರಬೇಕು. ಇಂತಹ ಘಟನೆಗಳಿಗೆ ಕಡಿವಾಣ ಹಾಕದೇ ಇದ್ದರೆ ಅವುಗಳು ಜಿಲ್ಲೆಗೆ ಕಪ್ಪು ಚುಕ್ಕಿ ಆಗಲಿವೆ. ಜಿಲ್ಲೆಯ ಶೈಕ್ಷಣಿಕ ಮತ್ತು ಔದ್ಯಮಿಕ ಬೆಳವಣಿಗೆಯ ಮೇಲೆ ಇವು ಪರಿಣಾಮವನ್ನು ಬೀರಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಶ್ರಫ್ ಮಾಚರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಮಲ್ ಜೋಕಟ್ಟೆ, ಅಕ್ಬರ್ ಬೆಳ್ತಂಗಡಿ ಅವರು ಉಪಸ್ಥಿತರಿದ್ದರು. ಅಧಿಕೃತವಾಗಿ ಕೇಸು ದಾಖಲಾಗಿರುವಂಥದ್ದು ಅಥವಾ ಬಹಿರಂಗಗೊಂಡಿರುವಂಥದ್ದು, ಆ ರೀತಿ ಬಹಿರಂಗಗೊಳ್ಳದ ಎಷ್ಟೋ ಪ್ರತಿನಿತ್ಯ ನಡೀತಾ ಇದೆ. ಎಷ್ಟು ಕ್ಷುಲ್ಲಕ ವಿಷಯ ನೋಡಿ. ಮೊನ್ನೆ ಬಸ್ಸಿನಲ್ಲಿ ಕುಳಿತಿದ್ದಂಥ ಒಬ್ಬ ವ್ಯಕ್ತಿಯಲ್ಲಿ ಅವರೊಬ್ಬ ಮಹಿಳೆ ಈ ಬ್ಯಾಗನ್ನು ಹಿಡ್ಕೊಳ್ಳಿ ಅಂಥೇಳಿ ಕೊಟ್ಟಿದ್ದಾರೆ. ಸಹಜ, ಅದು ಬಸ್ಸಿನಲ್ಲಿ ಯಾರು ಸ್ಟ್ಯಾಂಡಿಂಗ್ ಇರ್ತಾರೆ ಅವ್ರ ಹತ್ರ ಏನಾದರೂ ಲಗೇಜ್ ಇದ್ದಾರೆ ಕುಳಿತುಕೊಂಡಂಥ ಅವರಿಗೆ ಕೊಡ್ತಾರೆ. ಶಾಲಾ ವಿದ್ಯಾರ್ಥಿಗಳು ಕೂಡ ಅವರ ಬ್ಯಾಗ್ಗಳನ್ನು ಕೊಡ್ತಾರೆ. ಆ ರೀತಿ ಕೊಟ್ಟರು ಅನ್ನೋಂಥ ಕಾರಣಕ್ಕೆ ಅವರನ್ನು ಇಳಿಸಿ ಥಳಿಸಿರುವಂಥ ಒಂದು ಪ್ರಕರಣ ನಾವು ನೋಡಿದ್ದೇವೆ. ಆಗಸ್ಟ್ ತಿಂಗಳ 30ನೇ ತಾರೀಕಲ್ಲಿ ಮೊಹಮ್ಮದ್ ಸನೀಫ್ ಅನ್ನೋಂಥ ಒಂದು 19 ವರ್ಷದ ಯುವಕನ ಮೇಲೆ ಒಬ್ಬ ಹಿಂದೂ ವಿದ್ಯಾರ್ಥಿನಿಯೊಂದಿಗೆ ಮಾತನಾಡಿದ ಅಂತ ಕಾರಣಕ್ಕೆ ಹಲ್ಲೆ ನಡೆಸಿರುವಂಥದ್ದು. ಜುಲೈ 25ನೇ ತಾರೀಕು ಬಜರಂಗ ದಳದವರು ರಿಸೈಕಲ್ ಪಬ್ ಎಂಬ ಹೆಸರಿನಲ್ಲಿ ಪಬ್ ಮೇಲೆ ದಾಳಿ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಬಹಿರಂಗವಾಗಿ ಸರ್ಕಾರದ ಬೆಂಬಲದಿಂದಲೇ ನಡೀತಾ ಇರೋ ಆ ರೀತಿಯಲ್ಲಿದೆ. ಯಾಕಂದರೆ ಈ ಮಂತ್ರಿಗಳು ಇವರೆಲ್ಲ ಬಹಿರಂಗ ಹೇಳಿಕೆಗಳು ನಾವು ನೋಡಿದರೆ ಇದಕ್ಕೆ ಸರ್ಕಾರದ ಕುಮ್ಮಕ್ಕು ಇರುವ ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಏನು ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ, ವಿರೋಧ ಪಕ್ಷಗಳು ಇದನ್ನು ಗಂಭೀರವಾಗಿ ಸರ್ಕಾರದಲ್ಲಿ ಪ್ರಶ್ನೆ ಮಾಡಬೇಕು, ಈ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಇದಕ್ಕೆ ಒಂದು ಶಾಶ್ವತ ಕಡಿವಾಣ ಹಾಕಬೇಕು. ಒಂದು ಶಾಶ್ವತ ಕಡಿವಾಣ ಇದಕ್ಕೆ ಹಾಕದೆ ಹೋದರೆ ಈ ಜಿಲ್ಲೆಗೆ ಇನ್ನಷ್ಟು ಒಂದು ಕಪ್ಪು ಚುಕ್ಕೆ ಆಗ್ತದೆ. ಈ ಜಿಲ್ಲೆಗೆ ಪ್ರವಾಸಿಗರು ಬರುವುದಕ್ಕೆ ಹೆದರ್ಬೋದು. ಈ ಜಿಲ್ಲೆಗೆ ಬಂಡವಾಳ ಹೂಡುವವರು, ಬಂಡವಾಳ ಯಾರು ಹೂಡ್ತಾರೆ ಇಲ್ಲಿನ ಅಭಿವೃದ್ಧಿಗೆ, ಅವರು ಹಿಂದೆ ಸರಿಬೋದು. ಈ ರೀತಿಯಾದಂಥ ಒಂದು ಕಪ್ಪು ಚುಕ್ಕೆ ಈ ಜಿಲ್ಲೆಗೆ ಈಗಾಗಲೇ ಹಲವು ವಿಚಾರದಲ್ಲಿ ಇದು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕಳೆದ 3-4 ತಿಂಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ಸರ್ಕಾರ ಇದಕ್ಕೆ ನೇರ ಹೊಣೆ ಹೊರಬೇಕಾಗ್ತದೆ. ಸರ್ಕಾರ, ಪೊಲೀಸ್ ಇಲಾಖೆ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಪೊಲೀಸ್ ಇಲಾಖೆ ಇದನ್ನು ಕಾನೂನು ಸುವ್ಯವಸ್ಥೆ ಕೆಡುವಂಥ ಒಂದು ಕೆಲಸವಂತ ಪರಿಗಣಿಸಬೇಕೇ ಹೊರತು ಅದರಲ್ಲಿ ಧರ್ಮ ಹುಡುಕುವಂಥದ್ದು ಅಥವಾ ರಾಜಕೀಯ ಇನ್ಫ್ಲೂಯೆನ್ಸಿಗೆ ಒಳಗಾಗುವುದು. ಅಂದರೆ ಈಗ ಸರ್ಕಾರ ಅಸ್ತಿತ್ವದಲ್ಲಿರುವ BJP ಸರ್ಕಾರದ ಏನು ಅವರ ಸಂಘಟನೆಗಳಿದೆ, ಅವರಿಗೆ ಬೆಂಬಲ ಕೊಡುವ ಸಂಘಟನೆಗಳು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಜಾಗರಣ ವೇದಿಕೆ, ಬೇರೆ ಬೇರೆ ಏನಿದೆ ಅಂತ ಯಾವುದಿದ್ರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡಬಾರ್ದು, ಬೆಂಬಲ ಕೊಡಬಾರ್ದು. ಅದೇ ರೀತಿ ಬೇರೆ ಯಾವುದೇ ಧರ್ಮದವರಾಗಿದ್ದರೂ ಕೂಡ ಈ ರೀತಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದಾದರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ SDPI ಆಗ್ರಹಿಸ್ತದೆ.